ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ನೀಲ ಬಣ್ಣದ ಕಡಲ ಅಲೆಗಳು ನಡೆಯಾದ್ರೆ ನೀಲ ಆಗಸದಲ್ಲಿ ಬಣ್ಣ ಬಣ್ಣದ ವಿವಿಧ ನಮೂನೆಯ ಚುಕ್ಕಿಯ ಆಕಾರದಿಂದ ಹಿಡಿದು ದೈತ್ಯ ಗಾತ್ರದ ಗಾಳಿಪಟಗಳ ಚಿತ್ತಾರ. ಮೀನು, ಬೆಕ್ಕು, ಆನೆ, ಚಿಟ್ಟೆ, ಮೊಸಳೆ, ಹೂ, ಮಿಕ್ಕಿ, ಏಲಿಯನ್ ಹೀಗೆ ವಿವಿಧ ಬಗೆಯ ವಿವಿಧ ವಿನ್ಯಾಸ ಬಣ್ಣಗಳ ಸಂಗಮದ ಗಾಳಿಪಟಗಳು ಇವೆಲ್ಲವೂ ಕಂಡು ಬಂದಿತ್ತು ತಣ್ಣೀರುಬಾವಿಯ ಬ್ಲೂ ಬೇ ಬೀಚ್ನಲ್ಲಿ. ಹೌದು, ಇಂತಹ ಅದ್ಭುತ ದೃಶ್ಯಗಳು ಕಂಡುಬಂದಿದೆ ತಣ್ಣೀರುಬಾವಿಯ ಬ್ಲೂ ಬೇ ಬೀಚ್ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ಕರಾವಳಿ ಉತ್ಸವದ ಅಂಗವಾಗಿ 2 ದಿನಗಳ ಕಾಲ ನಡೆದ ಗಾಳಿಪಟ ಉತ್ಸವಕ್ಕೆ ದೇಶ ವಿದೇಶಗಳಿಂದ ಗಾಳಿಪಟ ಹಾರಾಟಗಾರರು ಆಗಮಿಸಿ ಮೆರುಗು ಹೆಚ್ಚಿಸಿದರು. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ 15 ದೇಶಗಳ 30 ಮಂದಿ ಅಂತಾರಾಷ್ಟ್ರೀಯ ಗಾಳಿಪಟಗಾರರ ಜೊತೆಗೆ 62 ನುರಿತ ಗಾಳಿಪಟ ಹಾರಾಟಗಾರರು ತಮ್ಮ ವೈವಿಧ್ಯಮಯ ಗಾಳಿಪಟಗಳನ್ನು ಪ್ರದರ್ಶಿಸಿದರು. ಸಾಂಪ್ರದಾಯಿಕ ಏರೋಫಾಯಿಲ್, ಇನ್ಫ್ಲೇಟಬಲ್ ಹಾಗೂ ಕ್ಲಾಟ್ಲೆಟ್ ಸ್ಪೋರ್ಟ್ಸ್ ಗಾಳಿಪಟಗಳ ಜೊತೆಗೆ ಸ್ಥಳೀಯ ಸಾಂಪ್ರದಾಯಿಕ ಗಾಳಿಪಟಗಳು ಉತ್ಸವದಲ್ಲಿ ನೋಡುಗರನ್ನ ಆಕರ್ಷಿಸಿದವು. ಗಾಳಿಪಟ ಉತ್ಸವವನ್ನ ನೋಡಲೆಂದೇ ದೂರದ ಜಿಲ್ಲೆಗಳಿಂದ ಆಗಮಿಸಿದ್ದರು. ಎಷ್ಟು ದೊಡ್ಡ ಕೈಟ್ಸ್ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ತುಂಬ ಚೆನ್ನಾಗಿದೆ ಸರ್. ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೈಟ್ ಫೆಸ್ಟಿವಲ್ ಬಂದಿರೋದು. ಚೆನ್ನಾಗಿದೆ. ಇಲ್ಲ, ನಾವು ಈ ಬೀಚಿಗೆ ಬಂದಿದ್ದೀವಿ, ಬಟ್ ಕೈಟ್ ಫೆಸ್ಟಿವಲ್ ಇಲ್ಲಿ ನಡೀತದೆ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಎವ್ರಿ ಇಯರ್ ನಡೆಯುತ್ತಂತೆ. ಬಟ್ ಇದೇ ಫಸ್ಟ್ ಟೈಮ್ ಬಂದಿದ್ದು ನಾವು. ಇಷ್ಟು ದೊಡ್ಡ ಕೈಟ್ ಫೆಸ್ಟಿವಲ್ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಯಾ ತುಂಬ ಖುಷಿ ಆಗ್ತದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಚೆನ್ನಾಗಿದೆ ನೋಡೋಕ್ಕೆ. ಬೀಚ್ ಹತ್ರ, ಸನ್ಸೆಟ್ ಹತ್ರ, ಕೈಟ್ಸು, ಇಂಟರ್ನ್ಯಾಷನಲ್ ಫೆಸ್ಟಿವಲ್. ತುಂಬ ಇದು ಕಂಟ್ರಿ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಬಂದಿರೋದೇ ಈ ಕೈಟ್ ಫೆಸ್ಟಿವಲ್ನ ಎಂಜಾಯ್ ಮಾಡೋದಕ್ಕೆ. ಇದು ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಆಗಿರೋದ್ರಿಂದ ಎಲ್ಲ ವೆರೈಟಿ ಕಂಟ್ರೀಸಿಂದ ಬಂದಿರೋ ಕೈಟ್ಸು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿರಿ ನೀವು ಈ ವ್ಯೂನ ಒಂದ್ಸಲ ನೋಡಿದ್ರೆ ನಿಮ್ಗೆ ಸಖತ್ ಖುಷಿಯಾಗಿ ಹೋಗ್ಬಿಡುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಐ ಹೋಪ್ ನೆಕ್ಸ್ಟ್ ಇಯರಿಂದ ಬೇರೆ ಜನಗಳು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಲಿ ಇದನ್ನು ಎಂಜಾಯ್ ಮಾಡೋದಕ್ಕೆ. ಇದು ಮಂಗಳೂರು ತಣ್ಣೀರುಬಾವಿ ಬೀಚಲ್ಲಿ ನಡೀತಿರೋ ಇವೆಂಟು. ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೆ ಇದು ಇವೆಂಟನ್ನು. ಕರಾವಳಿ ಫೆಸ್ಟಿವಲು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇವೆಂಟ್ಸು ಚೆನ್ನಾಗಿ ನಡೀತಾ ಇರುತ್ತೆ ಕರಾವಳಿ ಫೆಸ್ಟಿವಲಲ್ಲಿ. ಸೊ ಹಾಗಾಗಿ ನಮಗೆ ಭಾರಿ ಇಷ್ಟ ಇದು ಫೆಸ್ಟಿವಲ್ಲು ಅಟೆಂಡ್ ಮಾಡಬೇಕಂತಲೇ ಬಂದಿರೋದು. ಇಂತಹ ಉತ್ಸವ ಮುಂದೆಯೂ ಯೋಜಿಸಲು ಪ್ರೇರಣೆ ದೊರಕಿದೆ. ಇಲ್ಲಿನ ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ. ತುಂಬಾ ಸ್ನೇಹಮಯಿ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಾರೆ, ಮಾತನಾಡಿಸುತ್ತಾರೆ. ವೈವಿಧ್ಯಮಯ ಗಾಳಿಪಟಗಳನ್ನ ನಾವು ಹಾರಿಸುತ್ತಿದ್ದೇವೆ ಎಂದಿದ್ದಾರೆ ವಿದೇಶಿ ಗಾಳಿಪಟ ಹಾರಾಟಗಾರ. And I'm very happy that I got an invitation this year again, because last year I was here for the first time. And come to Mangalore, it's a dream, and the dream came true again. I would like to say thank you to the beautiful organization. It's perfect. They do everything to make us feel like home, and this is really important for us. That's why we love to come to India to enjoy, to spend our time with the beautiful people, the beautiful Indian people, and I hope very much I can come back here next year to this beautiful place, and everything is good here, food and everything. And I really hope I can come back next year. ಗಾಳಿಪಟ ಉತ್ಸವಕ್ಕೆ ನಮಗೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ. ಟೀಮ್ ಮಂಗಳೂರು ಬೇರೆ ಕಡೆಗಳಿಗೂ ಸ್ಪರ್ಧೆ ಮಾಡಲು ಹೋಗುತ್ತಿರುವುದರಿಂದ ಕೆನಡಾ, ಯುಕೆ, ಥೈಲ್ಯಾಂಡ್ನಿಂದಲೂ ಇಲ್ಲಿಗೆ ಗಾಳಿಪಟ ಹಾರಾಟಗಾರರು ಬಂದಿದ್ದಾರೆ. ಹೊರದೇಶದಿಂದಲೂ ಇಲ್ಲಿಗೆ ಜನ ಬರಲಿ ಎಂದು ಕಾಯುತ್ತಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಗಾಳಿಪಟ ಉತ್ಸವ ಯಶಸ್ವಿಯಾಗಿದೆ ಎನ್ನುತ್ತಾರೆ ಆಯೋಜಕ ಯತೀಶ್ ಬೈಕಂಪಾಡಿ. ಇವತ್ತು ಈ ಮಂಗಳೂರು ಕಡಲ ಕಿನಾರೆಯಲ್ಲಿ ಆಲ್ಮೋಸ್ಟ್ 15 ದೇಶಗಳಿಂದ 24 ಗಾಳಿಪಟ ಎಂಥೂಸಿಯಾಸ್ಟ್, ಗಾಳಿಪಟದಲ್ಲಿ ಹವ್ಯಾಸಿ ಗಾಳಿಪಟ ಹಾರಾಡುವವರು ಬಂದಿದ್ದಾರೆ. ನಿಜವಾಗ್ಲೂ ಮಂಗಳೂರಿಗೆ ಒಂದು ಬಹಳ ದೊಡ್ಡ ಒಂದು ಹೆಸರಿದೆ. ಯಾಕಂದರೆ ಇಲ್ಲಿ ಗಾಳಿಪಟ ಉತ್ಸವ ಅಂದರೆ ಇಲ್ಲಿ ಬಲ್ಲಿ ಉತ್ಸಾಹದಿಂದ ಬಂದು ಇಲ್ಲಿ ಭಾಗವಹಿಸ್ತಾರೆ. ಆದರೆ ನಮಗೇನಾಗುತ್ತೆ, ನಮ್ಮದು ಒಂದು ಬಜೆಟ್ ಇರ್ತದಲ್ಲ, ಆ ಬಜೆಟಲ್ಲಿ ಎಷ್ಟು ಜನ ಕರಿಬೋದು ಅಷ್ಟು ಜನ ಮಾತ್ರ ನಾವು ಕರಿತೀವಿ. ಹಾಗಾಗಿ ಈಗ UK, ಕೆನಡಾ, US ಮತ್ತು ಥೈಲ್ಯಾಂಡ್, ಹೀಗೆ ಹಲವಾರು, ಹಾಂಗ್ಕಾಂಗ್, ಹಲವಾರು ದೇಶಗಳಿಂದ ಬಂದವರು ತಣ್ಣೀರುಬಾವಿ ಕಡಲ ಕಿನಾರೆ ಆ ಬ್ಲೂ ಫ್ಲ್ಯಾಗ್ ಬೀಚಲ್ಲಿ ಈ ಉತ್ಸವ ನಡೆಯಲಿಕ್ಕಿದೆ. ಹಾಗೆ ನಮ್ಮ ದೇಶದಿಂದ ಕೂಡ ಉತ್ತಮ ಗಾಳಿಪಟಗಳು ಇಲ್ಲಿ ಈಗ ಭಾಳಷ್ಟು ಈ ಗಾಳಿಯಲ್ಲಿದೆ. ನೋಡಿದ ಕೂಡಲೇ ಏನಂದ್ರೆ ಆಕಾಶಕ್ಕೆ ಬಣ್ಣ ಹಾಕೋದು ಅಂತ ಹೇಳ್ತಾರಲ್ಲ, ಅದು ಇದೆ ಅಂತ ಅನಿಸುತ್ತೆ. ಜನರು ಕೂಡ ಇದರಲ್ಲಿ ಯಾವುದೇ ಏಜ್ ಅನ್ನೋ ರೆಸ್ಟ್ರಿಕ್ಷನ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರು, ಅಜ್ಜಂದಿರವರೆಗೂ ಒಂದು ಉತ್ಸಾಹ ಪಡುವಂಥ ಒಂದೇ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಗಾಳಿಪಟ.
ವಿದೇಶದ ಜೆಲ್ಲಿ ಫಿಶ್, ಏಲಿಯನ್ ಫಿಶ್ ಸ್ಕೆಲಿಟನ್, ಹೂವಿನ ದೈತ್ಯಾಕಾರದ ಗಾಳಿಪಟಗಳು 5 ಮೀಟರ್ನಿಂದ 25 ಮೀಟರ್ ಉದ್ದವನ್ನು ಹೊಂದಿದವು. ಸುಮಾರು 14 ಗಾಳಿಪಟಗಳೊಂದಿಗೆ ಸೋಮ್ ತಂಡ ಮಂಗಳೂರಿಗೆ ಬಂದು ಗಾಳಿಪಟ ಹಾರಿಸಿದೆ. ಒಟ್ಟಿನಲ್ಲಿ ಗಾಳಿಪಟ ಉತ್ಸವ ಅದ್ಭುತ ಯಶಸ್ವಿಯಾಗಿದೆ. ರವೀಶ್ ಮಾಡಿಲ, ನಮ್ಮ ಕುಡ್ಲ 24/7 ಮಂಗಳೂರು.